ನಾವುರ ಗ್ರಾಮದ ದೇವಸ್ಯ ಪಡೂರು ನೀರಪಲ್ಕೆ ಎಂಬಲ್ಲಿ ಎಸ್ಸಿ ಕಾಲೋನಿಯ ಸಮೀಪ ಕಪ್ಪುಕಲ್ಲು ಕೋರೆಯ ಬಗ್ಗೆ ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಗುರುವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಎಸ್ಸಿ ಕಾಲೋನಿಯ ಪಕ್ಕದಲ್ಲೇ ಕಪ್ಪುಕಲ್ಲಿನ ಕೋರೆಯ ಚಟುವಟಿಕೆ ನಡೀತಾ ಇದ್ದು, ಇದರಿಂದ ಮನೆಗಳು ಹಾಗೂ ಕೃಷಿ ಜಮೀನುಗಳಿಗೆ ಹಾನಿಯಾಗ್ತಾ ಇದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೂರುದಾರ ಸತೀಶ್ ಅವರು ಈ ಹಿಂದೆ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ದರು. ಆಗಸ್ಟ್ 17ರಂದು ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಸಿದ ಎಸ್ಸಿ ಎಸ್ಟಿ ಸಮುದಾಯದ ಕುಂದುಕೊರತೆಗಳ ಸಭೆಯಲ್ಲಿಯೂ ಸತೀಶ್ ಅವರು ಈ ವಿಚಾರವನ್ನು ಪ್ರಸ್ತಾಪಿಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದರು. ದೂರು ನೀಡಿದ್ದರೂ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದರು. ಇದರ ಬೆನ್ನಲ್ಲೇ ಸಭೆಯ ಮರುದಿನವೇ ಗಣಿ ಇಲಾಖೆಯ ಅಧಿಕಾರಿಗಳು ದೇವಸ್ಯ ಪಡೂರಿಗೆ ಭೇಟಿ ನೀಡಿ ಕೋರೆಯ ಸ್ಥಳ ಪರಿಶೀಲನೆ ನಡೆಸಿದರು. ಪರಿಶೀಲನೆಯ ಬಳಿಕ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವುದಾಗಿ ಅಧಿಕಾರಿಗಳು ತಿಳಿಸಿದರು. ಈ ವೇಳೆ ಅಧಿಕಾರಿಗಳು ಹಾಗೂ ಸ್ಥಳೀಯ ನಿವಾಸಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಇಲ್ಲಿ ನೋಡಿ ಕೆಳಗೆ ಇದು ವೈಬ್ರೇಟ್ ಅಲ್ಲಿ ಸೇಕ್ ಆಗಿ ಈ ಸೈಡ್ಗೆ ಹೋದದ್ದು ನೋಡಿ. ಒಮ್ಮೆ ಟ್ಯಾಪರಿಂಗ್ ಮಾಡಿದೆ. ಅಲ್ಲ ಲೀಕೇಜ್ ಇದ್ದು ಇಲ್ಲದು ಕೂಡ ಈ ಟ್ಯಾಂಕಿಗೆ ಭವಿಷ್ಯ ಉಂಟಾ ಇಲ್ಲ ನಾವು ಕೇಳೋದು ಅಷ್ಟೇ. ಸರಿ ಕಲ್ಯಾಣ ಇಲಾಖೆಯಿಂದ ನಮಗೆ ಎಸ್ಸಿ ಎಸ್ಟಿಗೆ ಅಂತ ಬೋರ್ಗ ಕೊಟ್ಟದ್ದು, ಅದು ಸಹ ಬತ್ತಿ ಹೋಗಿದೆ. ನಾವು ಈ ಕೃಷಿಗೆ ಎಂತ ನೀರು ಹಾಕುದು? ಯಾವಿಂದ ಕುಡಿಯುವುದು ಪಂಚಾಯತಿಯ ನೀರು. ಅದು ಅಲ್ಲಿ ಒಂದು ಕೆಳಗೆ ಮನೆ ನೋಡಿ, ಇದು ಎರಡನೇ ಬೋರ್ ಸಹ ಬತ್ತಿ ಹೋಗಿದೆ. ಆನೆ ಒಂಜಿ ಸರಿ ಅಂತೀನಿ ತೂದು ಬೋದು ಬೊಕ್ಕ ಬರ್ಕೊಂಡು ಬಂತೇನೆ ಬೊಕ್ಕ ಬರ್ಸನಾಗ್ಲಿ ಏರ್ಲ ಇಜ್ಜಬ ಬೊಕ್ಕ ಬರ್ಕ ಅಂತೀರಿ ಬತ್ತು ಮುಗಿ ಕೊಟ್ಟು ಗಣಿಕಾರ್ಯಕರು ಅಲ್ಲಿ ಬೋರ್ಡಲ್ಲಿ ಈಗ ರೈಟ್ ಉಂಟಲ್ಲಿ ಅದು ಫೋಟೋ ಇದೆ ಸರ್ ತಗೊಂಡ್ರೆ ಸೈನ್ ಬೋರ್ಡ್ ಹಾಕಿರುತ್ತಾರೆ. ಇಲ್ಲಿ ಸೈರಾನ್ ಇಲ್ಲ. ಒಂದು ಎಂಸನ್ ಪ್ಲಾಂಟ್ ಗೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ? ಎಂಸನ್ ಪ್ಲಾಂಟ್ ಗೆ ಕೊಟ್ಟಿದ್ದೀರಾ? ಎಂಸನ್ ಪ್ಲಾಂಟ್ ಉಂಟಲ್ಲ ಇಲ್ಲಿ, ಅದೇ ಹೇಳುದು. ಎಂಸನ್ ಪ್ಲಾಂಟ್ ಮಾಡ್ಲಿಕ್ಕೆ 11-12 ಗಂಟೆ ರಾತ್ರಿ ತನಕ ಇವರು ಅಲ್ಲಲ್ಲ, ನೀವು ಕೇಳಿಕೊಳ್ಳಿ. ಯಾಕೆಂದ್ರೆ 12 ಗಂಟೆ 1 ಗಂಟೆ ರಾತ್ರಿ ತನಕ ನಮ್ಮ ಮಕ್ಕಳು ಓದುದು. ಆವಾಗ ನೀವು ನೋಡಿದ್ದೀರಾ? 1 ಗಂಟೆ ತನಕ ಸರ್ ಇಲ್ಲಿ ರನ್ನಿಂಗ್ ಇರ್ತದೆ. ನಮ್ಮ ಮಕ್ಕಳಿಗೆ ಎಕ್ಸಾಮಿಗೆಲ್ಲ ಓದ್ಬೇಕಲ್ಲ. ಅಲ್ಲ, ನೀವು ಅರ್ಥ ಮಾಡಿಕೊಳ್ಳಿ. ಯಾಕೆಂದ್ರೆ ನಮ್ಮ ಮಕ್ಕಳು ಓದುವಾಗ ತುಂಬಾ ಇಲ್ಲಿ ಅಕ್ರಮ ಗಣಿಗಾರಿಕೆಯಿಂದ ತುಂಬಾ ಭೂಮಿಗಳು ಕೃಷಿಗಳು ಹಾನಿಯಾಗಿದೆ. ತುಂಬಾ ಮನೆಗಳು ಬಿರುಕು ಬಿಟ್ಟಿದೆ. ತುಂಬಾ ಬೋರ್ವೆಲ್ಗಳು ಹಾಗೇನೆ ದನ ಕರುಗಳು ಸತ್ತೋದಂತಹ ತುಂಬಾ ಇಲ್ಲಿ ಈ ಘಟನೆ ನಡೆದಿದೆ. ಇವಾಗ ನೀರಿನ ಟ್ಯಾಂಕ್ ನೀರಿನ ಟ್ಯಾಂಕ್ ಹತ್ರ ಇದ್ದೇವೆ. ಈ ನೀರಿನ ಟ್ಯಾಂಕ್ ಕೂಡ ತುಂಬ ಸರಿ ಲೀಕೇಜ್ ಆಗಿ ಬಿರುಕು ಬಿಟ್ಟಿದೆ. ಇದನ್ನು ನೀವು ತಕ್ಷಣ ಕ್ರಮ ಕೈಗೊಳ್ಳಿ.